ರಾಷ್ಟ್ರೀಯ ಚಿಂತನೆದೊಟ್ಟಿಗೆ ಸೇವಾ ಸಹಕಾರ ಸಂಸ್ಕಾರ ಪನ್ಪಿ ಧ್ಯೇಯನದಿ ಒಂದು ದುಂಬರಿಯೊಂದು ಪುನಃ ತೊಕ್ಕೋಟದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ನವೆಂಬರ್ 13 ತಾರೀಕು ಕುತ್ತಾರು ಶ್ರೀ ರಾಜರಾಜೇಶ್ವರಿ ದೇವಾಲಯದ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಲೇಸನ್ ಅಟಣೆ ಮಾದದಿದ್ದದು. ಈ ಬಗೆಟು ಗುರುವಾರ ಲೆತ್ತಿನ ಸುದ್ದಿಗೋಷ್ಠಿಡ್ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ ಜೀವನ್ ಕುಮಾರ್ ತೊಕ್ಕೋಟು ಪೊಲಪ್ ಕೊರಿಯರು. ಸಾಂಪ್ರದಾಯಿಕ ಆಧುನಿಕ ಬೊಕ್ಕ ಪ್ರತಿಕೃತಿ ಮೂಜಿ ವಿಭಾಗಲೆಡ್ ಪಂತ ನಡಪೆರೆಯಿತದು. ಗೆಂದಿ ನಕ್ಲೆಗ್ ಪನವದೊಟ್ಟಿಗೆ ನೆಂಪುದ ಕಾಣಿಕೆ ಕೊರಿಯರ ಉಂಡು. ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಲೇಸನು ಉದಿಪನ ಮಲ್ಪೆರ ಉಲ್ಲೆರು. ಸಮಾಜ ಸೇವಕರು ಗಣೇಶ್ ಕುಲಾಲ್ರೆಗ್ ಈ ಸತಿದ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಯನ್ನು ಕೊಡ್ತು ಮಾನದಿಗೆ ಮಲ್ಪೆರ ಉಲ್ಲ ಪಂಡದ ತೆರಿಪಾಯರು. ಈ ವರ್ಷ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರ ಸಹಕಾರ ಮತ್ತು ಎಲ್ಲ ಕಲಾವಿದರ ಒಂದು ಅಪೇಕ್ಷೆ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ತೊಕ್ಕೋಟಿನ ಹೃದಯ ಭಾಗವಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಮೈದಾನದಲ್ಲಿ ನಾವು ನಡೆಸ್ತಿದ್ವಿ. ಈ ವರ್ಷ ಅಲ್ಲಿ ಕೆಲವೊಂದು ಅನಾನುಕೂಲ ಇರುವುದರಿಂದ ಕುತ್ತಾರು ಶ್ರೀ ರಾಜರಾಜೇಶ್ವರಿ ದೇಶದಲ್ಲಿ ನಾವು ನಡೆಸಲು ಇಚ್ಛಿಸಿದ್ದೇವೆ. ಮೊದಲಿಗೆ ಕಳೆದ 14 ವರ್ಷಗಳಿಂದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಬಹಳ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ನಮ್ಮ ಕೆಲಸ ಕಾರ್ಯವನ್ನು ಸದಾ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ತಿಳಿಸುವಂಥ ಪಸರಿಸುವಂಥ ಕೆಲಸವನ್ನು ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ಕಳೆದ 14 ವರ್ಷಗಳಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟು ಭಗತ್ ಸಿಂಗ್ನ ಆತನ ಮೇಲೆ ಪ್ರೀತಿ ಇಟ್ಟುಕೊಂಡು ತಾವೆಲ್ಲರೂ ಕೂಡ ನಮಗೆ ಬೆಂಬಲವನ್ನು ಮತ್ತು ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದೀರಿ. ಮುಂದೆಯೂ ಕೂಡ ತಮ್ಮ ಸಹಕಾರ ಇದೇ ರೀತಿ ಇರಬೇಕೆನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೇನೆ. ಈ ವರ್ಷದ ದೀಪಾವಳಿ ಸಂಭ್ರಮ ಗೂಡುದೀಪ ಸಂಗಮ ಕಾರ್ಯಕ್ರಮ ನವೆಂಬರ್ 13 ತಾರೀಕಿಗೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಗೂಡುದೀಪ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ. 3 ವಿಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. ಸಾಂಪ್ರದಾಯಿಕ, ಆಧುನಿಕ ಮತ್ತು ಪ್ರತಿಕೃತಿ ವಿಭಾಗ. ಈ 3 ವಿಭಾಗದಲ್ಲಿ ಕೂಡ ಸಾಂಪ್ರದಾಯಿಕ ಅಂದರೆ ಬಣ್ಣದ ಕಾಗದದಿಂದ ಮಾಡಿರ್ತಕ್ಕಂಥ ಗೂಡುದೀಪ, ಆಧುನಿಕ ವಿಭಾಗ ಅಂದರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲಾವಿದರು ಮಾಡುವಂಥ ಅದು ಬೆಂಕಿ ಪಟ್ಟಣದ ಕಡ್ಡಿಯಿಂದ ಆಗಿರ್ಬೋದು ಅಥವಾ ಗೋಲಿಯಿಂದ ಆಗಿರ್ಬೋದು, ಇಂಥ ಬೇರೆ ಬೇರೆ ದವಸ ಧಾನ್ಯಗಳಿಂದ ಮಾಡಿರ್ತಕ್ಕಂಥ ಗೂಡುದೀಪಗಳೇನಿದೆ ಅದು ಆಧುನಿಕ ವಿಭಾಗದಲ್ಲಿರ್ತಕ್ಕಂಥ ಗೂಡುದೀಪ. ಮತ್ತು ಪ್ರತಿಕೃತಿ ವಿಭಾಗ ಅಂದರೆ ಮಾಡೆಲ್ಗಳು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾಡೆಲ್ಗಳು ಮಾಡುವಂಥದ್ದು ಅದು ಪ್ರತಿಕೃತಿ ವಿಭಾಗ. ಹೀಗೆ 3 ವಿಭಾಗದಲ್ಲಿ ನಡೆಯುವಂಥ ಈ ಒಂದು ಸ್ಪರ್ಧೆಯಲ್ಲಿ ಬಹುಮಾನ ಕೂಡ ಪ್ರಥಮ, ದ್ವಿತೀಯ ಮತ್ತು ತೃತೀಯ ನಗದು ಮತ್ತು ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇವೆ. ಮತ್ತು ಭಾಗವಹಿಸಿದಂಥ ಎಲ್ಲ ತಂಡಗಳಿಗೂ ಕೂಡ ನಾವು ಸ್ಮರಣಿಕೆಯನ್ನು ನೀಡಿ ಅವರಿಗೆ ಗೌರವಿಸಲಿದ್ದೇವೆ. ಅದರ ಜೊತೆಗೆ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರು ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಈ ಭಾಗದ ಒಬ್ಬ ಧಾರ್ಮಿಕ ನೇತಾರರು, ಧಾರ್ಮಿಕ ಒಂದು ವಿಚಾರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವಂತಹ ವೇದಮೂರ್ತಿ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ 2021 ಈ ಒಂದು ಪ್ರಶಸ್ತಿಯನ್ನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು, ಅದಕ್ಕಿಂತಲೂ ಹೆಚ್ಚಾಗಿ ಸಾಮಾಜಿಕವಾಗಿ ಸದಾ ಸೇವೆಯನ್ನು ಮಾಡುತ್ತಿರುವಂಥ ಒಬ್ಬ ನಿಸ್ವಾರ್ಥಿಯಾಗಿರ್ತಕ್ಕಂಥ ಸೇವಾ ಮನೋಭಾವನೆ ಉಳ್ಳಂಥ ಒಬ್ಬ ವ್ಯಕ್ತಿಯನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮಿತಿಯ ಎಲ್ಲ ಸಭೆಯಲ್ಲಿ ಎಲ್ಲರೂ ಕೂಡ ಒಕ್ಕೊಲನ ಅನುಮತಿಯ ಅವರ ಎಲ್ಲ ಒಂದು ಸಮ್ಮತಿಯೊಂದಿಗೆ ಗಣೇಶ್ ಕುಲಾಲ್ರವರನ್ನು ಈ ಬಾರಿಯ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಅವರಿಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಲಿಕ್ಕಿದ್ದೇವೆ. ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಗಣ್ಯ ಅತಿಥಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದರ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ನಮ್ಮ ಕಳೆದ ಒಂದು ತಿಂಗಳ ಹಿಂದೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ನಡೆದಂಥ ಗಾನಂ ವೇಷಂ ಈ ಕಾರ್ಯಕ್ರಮದಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳಿಗೆ ಅವರ ಒಂದು ಸಂಗೀತ ಕಾರ್ಯಕ್ರಮ ಕೂಡ ಆ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದರೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಜಿತೇಶ್ ಕುಮಾರ್ ಉಳಿಯ ತಂಡ, V4 ನ್ಯೂಸ್, CPL, ನಮ್ಮ TV ಇದರ ಬಲೆತಲಿಪಾಳಿಯ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ರಾಜಶ್ರೀಯವರ ಕುಸಲ್ ದೇಸಲ್ ಈ ತಂಡದಿಂದ ಹಾಸ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಒಂದು ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಲು ಮತ್ತು ಸುಸೂತ್ರವಾಗಿ ನಡೆಯಲಿಕ್ಕೆ ತಮ್ಮೆಲ್ಲರೂ ಕೂಡ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳ ಸಹಕಾರವನ್ನು ಈ ಒಂದು ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ನಾವು
ವಿನಂತಿಯನ್ನು ಮಾಡ್ತಿದ್ದೇವೆ. ಎಲ್ಲರ ಸಹಕಾರ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಇಷ್ಟು ವರ್ಷಗಳಿಂದ ಕೊಡುತ್ತಿರತಕ್ಕಂಥ ಸಹಕಾರ ತಮ್ಮೆಲ್ಲರ ಸಹಕಾರ ನಮಗೆಲ್ಲರಿಗೂ ಕೂಡ ಬೇಕು. ಅದರ ಒಟ್ಟಿಗೆ ಈ ಸಂದರ್ಭದಲ್ಲಿ ಬಹಳ ಖುಷಿ ಆಗ್ತಾ ಉಂಟು. ಯಾಕೆಂದರೆ ಈ ಭಾಗದಲ್ಲಿ ಕಳೆದ ಜಿಲ್ಲಾ ರಾಜ್ಯೋತ್ಸವ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ನಮಗೆ ನಮ್ಮ ಹಿತೈಷಿಗಳು ನಮ್ಮ ಆತ್ಮೀಯರಾಗಿರ್ತಕ್ಕಂಥವರಿಗೆ ಆ ಸಂದರ್ಭದಲ್ಲಿ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದ ಜೊತೆಗೆ ನಡೆಸಿದ್ದೇವೆ. ಎಲ್ಲ ಕಾರ್ಯಕ್ರಮ ಕೂಡ ತಮ್ಮೆಲ್ಲರ ಸಹಕಾರ ಬೇಕಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವು ಕೂಡ ಸಹಕರಿಸಬೇಕಂತ ವಿನಂತಿಯನ್ನು ಮಾಡ್ತಿದ್ದೇವೆ. ನಮ್ಮ ಒಂದು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಗೆ 2021ಕ್ಕೆ ಆಯ್ಕೆಯಾಗಿದ್ದಾರೆ. ಈ ಒಂದು ಪ್ರಶಸ್ತಿಗೆ ಅವರು ಬಹಳ ಒಂದು ಯೋಗ್ಯರು ಮತ್ತು ಸೂಕ್ತ ಆಯ್ಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೀನಿ. ಯಾಕೆಂದರೆ ಅವರ ಆ ಒಂದು ಸಾಧಕ ಪ್ರಶಸ್ತಿಗೆ ಅವರ ಹೆಸರನ್ನು ನಾವು ಸಾಮಾಜಿಕ ಜಾಲತಾಣದ ಮೂಲಕ ಬಿತ್ತರಿಸುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಿಂದ ನಮಗೆ ಬಹಳ ಫೋನ್ ಮೂಲಕ ಮತ್ತು ಮೆಸೇಜ್ ಮೂಲಕ ಒಂದು ಶುಭಾಶಯ ಮತ್ತು ಪ್ರಶಂಸೆಯ ಒಂದು ಉತ್ತಮ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿದ್ದೀರಿ ಎನ್ನುವಂಥ ಒಂದು ಹೇಳಿಕೆಗಳು ಬಂದಿದೆ. ಬಹಳ ಒಂದು ಸಂತೃಪ್ತ ಆಗ್ತಾ ಉಂಟು. ಯಾಕೆಂದರೆ ಈ ವರ್ಷ ಅವರನ್ನು ಆಯ್ಕೆ ಮಾಡಿರುವಂಥದ್ದು ಕಳೆದ 2 ಕೊರೋನಾದ ಆ ಸಂದರ್ಭದಲ್ಲಿ, ಪ್ರಥಮ ಬಾರಿಗೆ ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಸ್ವತಃ ಅವರ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರಗಳನ್ನು ಯಾರು ಹಸಿದ ಜನರಿದ್ದಾರೆ ಅವರಿಗೆ ಕೊಡುವಂಥ ವ್ಯವಸ್ಥೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಈ ಬಾರಿಯ ಕೊರೋನಾದ ಸಂದರ್ಭದಲ್ಲಿ ಆ ಕೋವಿಡ್ನಲ್ಲಿ ಮೃತರಾಗಿರ್ತಕ್ಕಂಥ ವ್ಯಕ್ತಿಗಳ ಕುಟುಂಬದವರು ಕೂಡ ಹತ್ತಿರ ಹೋಗಲಿಕ್ಕೆ ಹಿಂಜರಿಯುವಂಥ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಿಂಜರಿಕೆ ಇಲ್ಲದೆ 140ಕ್ಕಿಂತಲೂ ಹೆಚ್ಚು ಮೃತದೇಹಗಳ ಅಂತ್ಯ ಸಂಸ್ಕಾರವನ್ನು ಅವರು ಮಾಡಿದ್ದಾರೆ. ಪ್ರತಿಷ್ಠಾನದ ಗೌರವ ಸಲಹೆಗಾರರು ಶ್ರೀ ಆನಂದ್ ಕೆ ಅಸೇಗೋಳಿ ಪಾತ್ರರೊಂದು ಭಗತ್ ಸಿಂಗ್ ಪ್ರತಿಷ್ಠಾನ ಕರಿನ 14 ವರ್ಷದಿಂದ ಬೇತೆ ಬೇತೆ ಕ್ಷೇತ್ರದಲ್ಲಿ ಬೆನ್ನಿಬೇನೊಂದುಂಡು ವರ್ಷಗೊಂಜಿ ಕಾರ್ಯಕ್ರಮ ಮಲ್ಪುನ ಅವ್ಯತೋ ಸಂಸ್ಥೆಯಲ್ಲಿದ್ದು ಭಗತ್ ಸಿಂಗ್ ಪ್ರತಿಷ್ಠಾನ ವಿಭಿನ್ನವಾದ ಸಮಾಜ ಸೇವೆಯನ್ನು ಮಲ್ತೊಂದು ಬರೊಂದುಂಡು ಮಾಡಿ ತಿಳಿಪಾಯಿರು. ಸೇವಾ ಪ್ರತಿಷ್ಠಾನ ಕಳೆದ 14 ವರ್ಷಗಳಿಂದ ಈ ಭಾಗದಲ್ಲಿ ನಿತ್ಯ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರತಕ್ಕಂಥ ಈ ಭಾಗದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಒಂದು ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕು. ನಾವು ಬಹಳಷ್ಟು ಸಂಘ ಸಂಸ್ಥೆಗಳನ್ನು ನೋಡ್ತೇವೆ. ಬೆಳಗ್ಗೆ 9 ಗಂಟೆಗೆ ಅದು ಉದ್ಘಾಟನೆ ಆಗ್ತದೆ, ಸಂಜೆ 6 ಗಂಟೆಗೆ ಸಮಾರೋಪ ಆಗ್ತದೆ, ಮತ್ತು ಮುಂದಿನ ಕಾರ್ಯಕ್ರಮ ಮುಂದಿನ ವರ್ಷ ಆ ರೀತಿಯಲ್ಲಿ ಆಗಿರ್ತದೆ. ಆದರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಹಾಗಲ್ಲ. ಬೇರೆ ಬೇರೆ ವಿಚಾರಗಳಲ್ಲಿ, ಅದು ಸಾಮಾಜಿಕ ವಿಚಾರಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥದ್ದು. ಅದಕ್ಕಿಂತಲೂ ಬಹಳ ಮುಖ್ಯ ಅಂತ ಹೇಳಿದರೆ ಕಳೆದ 8 ವರ್ಷಗಳಲ್ಲಿ ಸನ್ಮಾನ್ಯ ಜೀವನ್ ಕುಮಾರ್ ತೊಕ್ಕೊಟ್ಟು ಅವರ ಅಧ್ಯಕ್ಷ ಸ್ಥಾನದಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ನಾವು ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆದಂಥ ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮ ಇರ್ಬೋದು, ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಗುರುತಿಸಿಕೊಂಡು ಅವರಿಗೆ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮ ಇರ್ಬೋದು, ವೃಕ್ಷಾಂಕುರ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಇರುವಂಥದ್ದು, ಇದೆಲ್ಲವನ್ನು ನಾವು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅದು ಸಾರ್ವಜನಿಕವಾಗಿ ಅದು ನೆನಪಿಟ್ಟುಕೊಳ್ಬೇಕನ್ನೋ ದೃಷ್ಟಿಯಿಂದ ಆ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಮತ್ತು ವಿಶೇಷ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಈ ಸಂಸ್ಥೆಯಲ್ಲಿ ಇರತಕ್ಕಂತಹ ಸುಮಾರು 40 ಸದಸ್ಯರೇನಿದ್ದಾರೆ ಭಾಳ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡಿರ್ತಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರತಕ್ಕಂಥ ಸದಸ್ಯರೇ ಇಲ್ಲಿ ಇರುವಂಥದ್ದು. ಆದ್ದರಿಂದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಸಮಾಜ ಸೇವೆ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಲ್ಲಿ ಮಾಧ್ಯಮದವರಿದ್ದಾರೆ, ಕಲಾ ಕ್ಷೇತ್ರದಲ್ಲಿ ದುಡಿಯುವಂಥವರಿದ್ದಾರೆ, ಉದ್ಯಮಿಗಳಿದ್ದಾರೆ, ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂಥ ಇದ್ದಾರೆ. ಆದರೆ ನಮಗೇನು ಕಷ್ಟ ಇಲ್ಲ. ಆರ್ಥಿಕವಾಗಿ ಕೂಡ ನಮಗೇನು ಕಷ್ಟ ಇಲ್ಲ. ಆರ್ಥಿಕವಾಗಿ ಸಂಗ್ರಹವಾಗುವಂಥದ್ದು ನಮಗೇನು ಕಷ್ಟ ಇಲ್ಲ. ಎಲ್ಲ ಅಧ್ಯಕ್ಷರ ಹಿಂಬದಿಯಲ್ಲಿ ನಾವೆಲ್ಲ ಹೋಗತಕ್ಕಂಥವರು, ಎಲ್ಲರೂ ಪರಿಚಯ ಇರತಕ್ಕಂಥ ಉದ್ಯಮಿಗಳನ್ನು ನಾವು ಸಂಪರ್ಕ ಮಾಡ್ತೇವೆ. ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಮುಂದೆಯೂ ಕೂಡ ಕೊಡ್ತಾ ಇದ್ದಾರೆ. ಈಗ ನಾಡ್ದು ನಡೆಯುವಂಥ 13 ತಾರೀಕು ನಡೆಯುವಂಥ ಈ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಕಾರ್ಯಕ್ರಮ ಕೂಡ ಹಾಗೆ. ಇಲ್ಲಿ ಕೂಡ ಬಹಳಷ್ಟು ಸುಮಾರು 1,000-2,000 ಜನ ಇಲ್ಲಿ ಸೇರ್ತಾ ಇದ್ದರು. ಈ ಸಲ ನಾವು ರಾಜರಾಜೇಶ್ವರಿಯ ದೇವಸ್ಥಾನದ ಪಕ್ಕದಲ್ಲಿ ಒಟಾರದಲ್ಲಿ ನಡೆಯುವಂಥ ಕಾರ್ಯಕ್ರಮ, ಅಲ್ಲಿ ಬಹಳಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ಬಹಳಷ್ಟು ಕಾರ್ಯಕ್ರಮ ಯಶಸ್ವಿ ಆಗುತ್ತದೆ.
ಪ್ರಚಾರ ಮಾಡಲಿಕ್ಕೆ ಮಾಧ್ಯಮದವರು ನೀವಿದ್ದೀರಿ, ನಮ್ಮ ಜೊತೆಲಿ ಯಾವತ್ತೂ ಕೈ ಜೋಡಿಸ್ತಾ ಇದ್ದೀರಿ. ಆದ್ದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಯಾವ ಕೊರತೆ ಕೂಡ ಬಾರದ ಹಾಗೆ ಮಾಧ್ಯಮದವರು ಕೂಡ ಬಹಳಷ್ಟು ಸಹಕಾರವನ್ನು ನೀವು ನೀಡಬೇಕು. ಈ ಭಾಗದ ಅತ್ಯಂತ ಶ್ರೇಷ್ಠ ಒಂದು ಸೇವಾ ಸಂಸ್ಥೆ ಇದು ಆಗಬೇಕು ಅಂತ ಹೇಳಿಕೊಂಡು ಗೂಡುದೀಪ ಸ್ಪರ್ಧಾ ಸಮಿತಿ ಸಂಚಾಲಕರು ಮೋಹನ್ ಸಾಲಿಯಾನ್ ಸೇವಂತಿಗುಡ್ಡೆ, ಪ್ರತಿಷ್ಠಾನದ ಕೋಶಾಧಿಕಾರಿ ಹರೀಶ್ ಅಮ್ಲಮೊಗರು ಸುದ್ದಿಗೋಷ್ಠಿಯಲ್ಲಿ ಒಟ್ಟಿಗೆ ಇದ್ದರು. ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಎತ್ಕೊಂದು ಸೊಲ್ಮೆ ಸಂದಾಯ ಮಲ್ತೆರು.